ಕರೋನಾಗೆ ರಾಜ್ಯಾದ್ಯಂತ ಸುಮಾರು 100 ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದರಲ್ಲಿ ಕನ್ನಡ ಸೆಂಟರ್ನ ಜೊತೆಗೆ ಪರಭಾಷಾ ಅಡ್ಡಗಳು ಕೂಡ ಸೇರ್ಕೊಂಡಿದೆ. ಪರಭಾಷಾ ಚಿತ್ರಮಂದಿರಗಳು ತಾನೇ ಮುಚ್ಚಿದ್ರೆ ಮುಚ್ಚಲಿ ಎಂದು ಅನ್ಕೋಬೇಡಿ. ಯಾವ ಚಿತ್ರಮಂದಿರ ಕ್ಲೋಸ್ ಆದರೂ ಅಂತಿಮವಾಗಿ ಕನ್ನಡ ಚಿತ್ರಗಳೇ ಅನಾಥವಾಗಿ ರಸ್ತೆಯಲ್ಲಿ ಗೋಗರೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದಕ್ಕೆ ಮಂಗಳೂರು ಹಾಗೆ ಬೆಂಗಳೂರಿನ ಚಿತ್ರಮಂದಿರಗಳ ಉದಾಹರಣೆಯನ್ನು ನೀಡಿ ವಿವರಿಸ್ತೀನಿ ನೋಡಿ. ಎಸ್, ಅದು ತಮಿಳು ಸೆಂಟರ್, ಇದು ತೆಲುಗು ಅಡ್ಡ. ಓ ಅದಿದೆಯಲ್ಲ, ಅಲ್ಲಿ ಮಲಯಾಳಂ ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ಹಾಕಲ್ಲ, ಹೀಗಂತ ನಾವುಗಳು ಹೇಳ್ತಾನೆ ಇದ್ದೀವಿ. ಆದರೆ ಯಾವತ್ತೂ ಕೂಡ ಮಗ ಆ ಚಿತ್ರಮಂದಿರ ಇದೆಯಲ್ಲ, ಅಲ್ಲಿ ಕನ್ನಡ ಸಿನಿಮಾಗಳನ್ನು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳನ್ನು ಹಾಕಲ್ಲ ಅಂತ ಯಾವತ್ತಾದರೂ ಹೇಳಿದ್ದೀವ? ನಮ್ಮ ರಾಜ್ಯ, ನಮ್ಮ ನೆಲದಲ್ಲಿ ನಮ್ಮ ಭಾಷೆಯ ಚಿತ್ರಗಳಿಗೆ ನಿಯತ್ತಾಗಿ ಒಂದು ನೆಲೆಯೇ ಇಲ್ಲ. ಅದೇ ಪರ ರಾಜ್ಯದ ಪರಭಾಷಾ ಚಿತ್ರಗಳು ನಮ್ಮ ನೆಲದಲ್ಲೇ ರಾಜ್ಯಭಾರ ಮಾಡ್ತಿದೆಯಲ್ವಾ? ಇದಕ್ಕೆ ಹೊಣೆ ಯಾರು? ಬೇರ್ಯಾರೂ ಅಲ್ಲ, ನಾವೇ. ಈ ವಿಚಾರದ ಬಗ್ಗೆ ಯಾವತ್ತಾದರೂ ಮಾತಾಡೋಣ. ಸದ್ಯಕ್ಕಂತೂ ಕನ್ನಡ ಚಿತ್ರಗಳು ಹಾಗೆ ಚಿತ್ರಮಂದಿರಗಳ ಪರಿಸ್ಥಿತಿ ಹೀಗಿದೆ. ಇದರಲ್ಲಿ ಒಂದಿಷ್ಟು ಪರಭಾಷಾ ಅಡ್ಡಗಳಿಗೆ ಬೀಗ ಬಿದ್ದಿವೆ. ಕರೋನಾ ಕರಿಚಾಯ ಕಳೆದು ಮುಂದಿನ 1-2 ವರ್ಷಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ಚಿತ್ರಮಂದಿರಗಳು ಈ ಹಿಂದಿನಂತೆ ಕಾರ್ಯನಿರ್ವಹಿಸುತ್ತೆ. ಆವಾಗ ಈ ಹಿಂದೆ ನೀವು ನೋಡಿದ ಕನ್ನಡ ಚಿತ್ರಮಂದಿರದಲ್ಲಿ ತಮಿಳು, ತೆಲುಗು ಚಿತ್ರಗಳ ಪೋಸ್ಟರ್ ಇರುತ್ತೆ. ಅದ್ಯಾಕೆ ಗೊತ್ತಾ? ಉತ್ತರ ಮುಂದಿದೆ ನೋಡಿ. ರಾಜ್ಯದಲ್ಲಿ ಅದ್ಯಾವ ಪರಭಾಷಾ ಚಿತ್ರಮಂದಿರಗಳು ಬಂದಾದರೂ ಅದರ ಪಕ್ಕದ ಕನ್ನಡ ಚಿತ್ರಮಂದಿರ ಪರಭಾಷಾ ಅಡ್ಡವಾಗಿ ಬದಲಾಗುತ್ತೆ. ಇದಕ್ಕೆ ಬೆಂಗಳೂರಿನಲ್ಲಿ ಉತ್ತಮ ಉದಾಹರಣೆ ಅಂದರೆ ಮಲ್ಲೇಶ್ವರದ ಸಂಪಿಗೆ ಚಿತ್ರಮಂದಿರ. ಒಂದು ಕಾಲದಲ್ಲಿ ಪಕ್ಕ ಕನ್ನಡ ಚಿತ್ರಮಂದಿರವಾಗಿದ್ದ ಸಂಪಿಗೆ ನಟರಾಜ ಚಿತ್ರಮಂದಿರ ಬಂದಾದ ಬಳಿಕ ತಮಿಳು ಸೆಂಟರ್ ಆಗಿ ಬದಲಾಗಿದೆ. ಕನ್ನಡ ಚಿತ್ರಗಳು ಈ ಅಲಿಖಿತ ನೀತಿಗೆ ಬಲಿಯಾಗ್ತಿದೆ. ಅಷ್ಟೇ ಯಾಕೆ, ಯಶವಂತಪುರದ ಕೇಶವ ತಮಿಳು ಸೆಂಟರ್ ಆಗಿದ್ರೂ ಇಲ್ಲಿನ ಉಲ್ಲಾಸ್ ಚಿತ್ರಮಂದಿರದಲ್ಲಿ ಅದೆಷ್ಟೋ ಬಾರಿ ತಮಿಳು, ತೆಲುಗು ಚಿತ್ರಗಳು ಪ್ರದರ್ಶನ ಕಂಡಿದೆ. ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದ ಗೋವರ್ಧನ್ನಲ್ಲೇ ನೋಟ, ದರ್ಬಾರ್, ಟ್ಯೂಬ್ಲೈಟ್ ಸೇರಿದಂತೆ ಒಂದಿಷ್ಟು ಪರಭಾಷಾ ಚಿತ್ರಗಳು ತೆರೆ ಕಂಡಿತ್ತು. ಇದೀಗ ತಮಿಳು ಸೆಂಟರ್ ಕೇಶವ ಕೂಡ ಕಣ್ಮುಚ್ಚುತ್ತಿದೆ. ಇದರ ಜೊತೆಗೆ ಜೆಪಿ ಪಾರ್ಕ್ ಬಳಿ ಇದ್ದ ತೆಲುಗು ಸೆಂಟರ್ ಮುರಳಿ ಚಿತ್ರಮಂದಿರಕ್ಕೂ ಬೀಗ ಬೀಳಲಿದೆ. ಹೀಗಾಗಿ ಯಶವಂತಪುರದ ಉಲ್ಲಾಸ್ ಪರಭಾಷಾ ಅಡ್ಡವಾಗಿ ಬದಲಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿದೆ. ಇದರ ಜೊತೆಗೆ ಪರಭಾಷಾ ಚಿತ್ರಗಳು ಗೋವರ್ಧನಿಗೂ ಹಾಗೊಮ್ಮೆ ಹೀಗೊಮ್ಮೆ ಅತಿಥಿಯಾಗಿ ಬಂದೋಗಲಿದೆ. ಗಾಂಧಿನಗರದ ವಿಚಾರಕ್ಕೆ ಬಂದರೂ ಅಷ್ಟೇ, ಮೆಜೆಸ್ಟಿಕ್ ಚಿತ್ರಮಂದಿರ ಕ್ಲೋಸ್ ಆಯಿತು ಎಂದು ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದ ಸ್ಟೇಟ್ ಅಂದರೆ ಇಂದಿನ ಭೂಮಿಕಾ ತೆಲುಗು ಅಡ್ಡವಾಗಿ ಬದಲಾಯಿತು. ಇದೀಗ ಗಾಂಧಿನಗರದಲ್ಲಿ ಮೇನಕ ಹಾಗೆ ಮೂವಿಲ್ಯಾಂಡ್ ಕಣ್ಮುಚ್ಚುತ್ತಿದೆ. ಮೂವಿಲ್ಯಾಂಡ್ ಪಕ್ಕ ತೆಲುಗು ಸೆಂಟರ್. ಮೇನಕ ಒಂದು ಕಾಲದಲ್ಲಿ ಪಕ್ಕ ಕನ್ನಡ ಸೆಂಟರ್ ಆಗಿದ್ರೂ ತೆಲುಗು ಚಿತ್ರಗಳು ಅವಾಗವಾಗ ಎಂಟ್ರಿ ಕೊಟ್ಟೋಗ್ತಿತ್ತು. ಅದೇನೇ ಇರಲಿ, ಸಮಸ್ಯೆ ಇಲ್ಲಿ ನಿರ್ಮಾಣವಾಗುವುದು ತೆಲುಗು ಚಿತ್ರಕ್ಕಲ್ಲ, ನಮ್ಮ ಕನ್ನಡ ಸಿನಿಮಾಗೆ. ಮೂವಿಲ್ಯಾಂಡ್ಗೆ ಬೀಗ ಬೀಳ್ತಿದ್ದಂತೆ ತೆಲುಗು ಚಿತ್ರಗಳು ಅನುಪಮಗೆ ಶಿಫ್ಟ್ ಆಗ್ಬೋದು. ಮೇನಕ ಕ್ಲೋಸ್ ಆಯ್ತಂತ ಕನ್ನಡ ಚಿತ್ರಗಳು ಭೂಮಿಕಾಗೆ ಫಿಕ್ಸ್ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಪರಭಾಷಾ ಚಿತ್ರಮಂದಿರ ಮುಚ್ಚಿದ್ರೆ ಒಂದು ಕನ್ನಡ ಚಿತ್ರಮಂದಿರ ಬಲಿಯಾದಂತೆ. ಇನ್ನು ನೇರವಾಗಿ ಮಂಗಳೂರಿನತ್ತ ಹೋಗೋಣ. ಒಂದು ಕಾಲದಲ್ಲಿ ಪಕ್ಕ ಕನ್ನಡ ಚಿತ್ರಮಂದಿರ ಎಂದು ಅನಿಸಿಕೊಂಡಿದ್ದ ಪ್ಲಾಟಿನಂ ಆ ಬಳಿಕ ಪಕ್ಕ ಪರಭಾಷಾ ಚಿತ್ರಮಂದಿರವಾಗಿ ಬದಲಾಯಿತು. ಕನ್ನಡ ಚಿತ್ರಗಳು ಪ್ಲಾಟಿನಂನಲ್ಲಿ ರಿಲೀಸ್ ಆಗುತ್ತಾ ಅಂತ ಕಣ್ಣು ಬಾಯಿ ಬಿಟ್ಟು ನೋಡುವಷ್ಟು ಪರಭಾಷಾ ಚಿತ್ರಗಳೇ ಆವರಿಸಿತ್ತು. 1990ರ ಆಸುಪಾಸಿಗೆ ಅಣ್ಣವರ ಚಲಿಸುವ ಮೋಡಗಳು, ಅದೇ ಕಣ್ಣು, ಭಾಗ್ಯವಂತ, 2 ನಕ್ಷತ್ರ, ಹೀಗೆ ಅದೆಷ್ಟೋ ಚಿತ್ರಗಳು ಶತಕ, ಅರ್ಧಶತಕವನ್ನು ಪೂರೈಸಿದ್ದವು. ಆದರೆ ಅದರಿಂದೀಚೆಗೆ ಯಾವುದೇ ಕನ್ನಡ ಚಿತ್ರಗಳು ಇಲ್ಲಿ ತೆರೆ ಕಂಡಿಲ್ಲ. ಇನ್ನು 2018ರಲ್ಲಿ ಈ ಚಿತ್ರಮಂದಿರ ಕೊನೆಯುಸಿರೆಳೆಯಿತು. ಆ ತನಕ ಕನ್ನಡ ಚಿತ್ರಗಳನ್ನೇ ಪ್ರದರ್ಶಿಸುತ್ತಿದ್ದ ರೂಪವಾಣಿ ರಾಮಕಾಂತಿಗೆ ಹಿಂದಿ, ತಮಿಳು, ತೆಲುಗು ಚಿತ್ರಗಳು ಲಗ್ಗೆಡುವುದಕ್ಕೆ ಶುರು ಮಾಡಿದವು. ಜ್ಯೋತಿ, ಸುಚಿತ್ರ ಕನ್ನಡದ ಜೊತೆಗೆ ತುಳು ಚಿತ್ರಗಳನ್ನು ಹೆಚ್ಚಾಗಿ ಪ್ರದರ್ಶಿಸುತ್ತಿತ್ತು. ಪ್ರಭಾತ್ ಕನ್ನಡದ ಜೊತೆಗೆ ಎತ್ತಂಗಡಿಯಾದ ತುಳು ಚಿತ್ರಗಳಿಗೆ ಹೆಸರುವಾಸಿಯಾಗಿತ್ತು. ಸೆಂಟ್ರಲ್ನಲ್ಲಿ ಹೆಚ್ಚಾಗಿ ಕನ್ನಡ ಚಿತ್ರಗಳು ತೆರೆ ಕಾಣ್ತಿತ್ತು. ಹಾಗೆ ತುಳು ಚಿತ್ರಗಳಿಗೂ ಮೀನ್ ಥಿಯೇಟರ್ ಆಗ್ತಿತ್ತು. ಜೊತೆಗೆ
ತಮಿಳು, ತೆಲುಗು, ಹಿಂದಿ ಚಿತ್ರಗಳು ಸಮಾನಾಂತರವಾಗಿ ಪ್ರದರ್ಶಿಸಲ್ಪಡುತ್ತಿತ್ತು. ಒಂದು ಪರಭಾಷಾ ಸೆಂಟರ್ ಮುಚ್ಚಿದ ತಕ್ಷಣವೇ ಎಲ್ಲ ಚಿತ್ರಮಂದಿರಗಳಿಗೂ ಪರಭಾಷಾ ಚಿತ್ರಗಳು ಎಂಟ್ರಿ ಕೊಟ್ಟಿತ್ತು. ಅದು ಯಾವ ಮಟ್ಟಕ್ಕೆ ಅಂದರೆ, ಕಳೆದ ಬಾರಿ ತುಳುವಿನ 100ನೇ ಚಿತ್ರ ಕರ್ಣೆ ಜ್ಯೋತಿಯಲ್ಲಿ ಪ್ರದರ್ಶನ ಕಾಣ್ತಿರುವಾಗ ತಮಿಳಿನ 2.0 ಸಿನಿಮಾ ಕರ್ಣೆಗೆ ಗೇಟ್ ಪಾಸ್ ನೀಡಿ ಜ್ಯೋತಿಯಲ್ಲಿ ಪ್ರದರ್ಶನ ಕಂಡಿತ್ತು. ಇನ್ನು ಸುಚಿತ್ರ ಮತ್ತು ಪ್ರಭಾ ಚಿತ್ರಮಂದಿರ ಮೇಲ್ದರ್ಜೆಗೆ ಏರಿದ ಬಳಿಕ ಮಲ್ಟಿಪ್ಲೆಕ್ಸ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಹಾಗೆ SP ಸಿನಿಮಾ ಎಂದು ಬದಲಾಗಿದೆ. ಎಲ್ಲ ಭಾಷೆಯ ಚಿತ್ರಗಳು 2 ಶೋ ಅಲ್ಲಿ 3 ಶೋ ಇಲ್ಲಿ ಪ್ರದರ್ಶನ ಕಾಣುತ್ತೆ. ಅದೇನೇ ಇರಲಿ, ಕನ್ನಡ ಚಿತ್ರಗಳಿಗೆ ಪರ್ಮನೆಂಟ್ ಆಗಿ ಯಾವ ಚಿತ್ರಮಂದಿರ ಅಂದರೆ ಉತ್ತರವೇ ಇಲ್ಲ. ಈ ಮಧ್ಯೆ ಕರೋನಾದಿಂದಾಗಿ ಜ್ಯೋತಿ ಮತ್ತು ಸೆಂಟ್ರಲ್ ದರಶಾಹಿಯಾಗಿದೆ. ಶ್ರೀನಿವಾಸ ವಯಸ್ಕರ ಚಿತ್ರಗಳಿಗೆ ಮೀಸಲು. SP ಸಿನಿಮಾವನ್ನು ಸಿಂಗಲ್ ಸ್ಕ್ರೀನ್ನಿಂದ ಹೊರಗಡೆ ಇಡೋಣ. ಅಲ್ಲಿ ಎಲ್ಲ ಭಾಷೆಯ ಚಿತ್ರಗಳು ತೆರೆ ಕಾಣುತ್ತೆ. ತುಳು ಚಿತ್ರಗಳಿಗೆ ಮಾತ್ರ ನೋ ಎಂಟ್ರಿ. ಇನ್ನು ಉಳ್ಕೊಂಡಿರೋದು ರೂಪವಾಣಿ ಮತ್ತು ರಾಮಕಾಂತಿ ಮಾತ್ರ. ಈ 2 ಚಿತ್ರಮಂದಿರಗಳ ಪೈಕಿ ರಾಮಕಾಂತಿ ಪ್ರಸ್ತುತ ತುಳು ಚಿತ್ರಗಳಿಗೆ ಮೇನ್ ಸೆಂಟರ್. ರೂಪವಾಣಿಯಲ್ಲಿ ಕನ್ನಡ ಚಿತ್ರಗಳು ಪ್ರದರ್ಶನ ಕಾಣುತ್ತೆ. ಪರಭಾಷಾ ಚಿತ್ರಗಳು ಬಂದಾಗ ಅದು ಇವೆರಡರಲ್ಲೂ ತೆರೆ ಕಾಣುತ್ತೆ. ಮಂಗಳೂರಿನಲ್ಲಿ ಪರಭಾಷಾ ಚಿತ್ರಕ್ಕೆ ತುಳು ಮತ್ತು ಕನ್ನಡ ಚಿತ್ರಗಳು ಬಲಿಯಾಗ್ತಿದೆ, ಮುಂದೆಯೂ ಬಲಿಯಾಗಲಿದೆ. ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಕಣ್ಮುಂದೆನೇ ಇದೆ. ಪರಭಾಷಾ ಚಿತ್ರಮಂದಿರಗಳು ಮುಚ್ಚಿದ್ರೆ ಆ ಚಿತ್ರಗಳು ನೇರವಾಗಿ ಕನ್ನಡ ಚಿತ್ರಮಂದಿರವನ್ನೇ ಆಕ್ರಮಿಸುತ್ತೆ. ಇದಕ್ಕೆ ನೇರ ಬಲಿಯಾಗುವುದು ನಮ್ಮ ಕನ್ನಡ ಸಿನಿಮಾಗಳು. ಈ ಬಗ್ಗೆ ಚಿತ್ರರಂಗ ಇನ್ನಾದರೂ ಎಚ್ಚೆತ್ತು ಕನ್ನಡ ಚಿತ್ರಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡುವಂತೆ ಚಿತ್ರಮಂದಿರದ ಮಾಲೀಕರು ಹಾಗೆ ಪ್ರದರ್ಶಕರಲ್ಲಿ ವಿನಂತಿ ಮಾಡಿ. ಅದಕ್ಕೂ ಮೊದಲು ಮುಚ್ಚುತ್ತಿರುವ ಚಿತ್ರಮಂದಿರದ ಬಗ್ಗೆ ಗಮನಹರಿಸಿ ಸರ್ಕಾರದ ಜೊತೆಗೆ ಸಮಾಲೋಚನೆ ನಡೆಸಿ ಚಿತ್ರಮಂದಿರಗಳು ನೀಡುವ ತೆರಿಗೆಯಲ್ಲಿ ವಿನಾಯಿತಿ ಅಥವಾ ಮನ್ನಾ ಮಾಡುವಂತೆ ಮನವಿ ಮಾಡಿ. ಆವಾಗ ಚಿತ್ರಮಂದಿರ ಉಳಿಯುತ್ತೆ. ಹಾಗೆ ನಮ್ಮ ನೆಲದಲ್ಲಿ ನಾವುಗಳು ಪರಭಾಷಿಗರಂತೆ ಆಗೋದು ತಪ್ಪುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.